ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೆ ನಮಸ್ಕಾರ ಹೇಳುತ್ತಾ ಇವತ್ತಿನ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದರೆ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತಿಳಿಸಿಕೊಡ್ತಿದ್ದೀನಿ ನೋಡಿ. kg ಚಿಕನ್ ತಗೊಂಡಿದ್ದೇವೆ. ಅದಕ್ಕೆ ಬೇಕಾಗುವ ಸಾಮಾನು: 1 ಗೆಡ್ಡೆ ನೀರುಳ್ಳಿ, 1 ಟೊಮೆಟೊ, 3 ಸ್ಪೂನ್ ಬೆಳ್ಳುಳ್ಳಿ, 2 ಸ್ಪೂನ್ ಶುಂಠಿ. ಮೊದಲಿಗೆ ಮಿಕ್ಸರ್ ಜಾರನ್ನು ತೆಗೆದುಕೊಳ್ಳಬೇಕು. ನಂತರ ಸಾಮಗ್ರಿಗಳನ್ನೆಲ್ಲ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಬೇಕು. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ನೀರುಳ್ಳಿ ಗ್ರೈಂಡ್ ಮಾಡಿದ ನಂತರ ಇದನ್ನು ಸಹ ಗ್ರೈಂಡ್ ಮಾಡಬೇಕು. ನಾವು ಚಿಕನ್ ಫ್ರೈ ಮಾಡಬೇಕಲ್ಲ, ಸೊ ಅದನ್ನು ಫ್ರೈ ಮಾಡೋಕ್ಕೋಸ್ಕರ 3 ನೀರುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, 2 ಟೊಮೆಟೊ, 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಇದನ್ನು ಲಾಸ್ಟಿಗೆ ಹಾಕಲಿಕ್ಕೆ. ನಂತರ ನಾನೊಂದು ಕುಕ್ಕರ್ ತಗೊಂಡಿದ್ದೀನಿ. ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿ. ನಾನು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಸಾಮಗ್ರಿಗಳು: ನೀರುಳ್ಳಿಯನ್ನು ಹಾಕ್ತಿದ್ದೀನಿ. ನಾನು 3 ನೀರುಳ್ಳಿಯನ್ನು ಹಚ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕಿದ್ದೀನಿ. ಸೊ ಅದು ಸರಿ ಬೇಯಬೇಕು. ಸ್ವಲ್ಪ ಒಂದು ಕಂದು ಬಣ್ಣ ಬರುವವರೆಗೆ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. 2-3 ನಿಮಿಷ ಸಾಕಾಗ್ತದೆ. ನೋಡಿ, ಕಂದು ಬಣ್ಣ ಬರ್ತಾ ಉಂಟು ನೋಡಿ. ಟೊಮೆಟೊ ಹಾಕ್ತಿದ್ದೀನಿ ನಾನು. ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾನೆ ಇರಬೇಕು ಇದನ್ನು. ನೋಡಿ, ಎಣ್ಣೆ ನೋಡಿ ಬಿಡ್ತಾ ಬರೋದು. ತುಂಬ ಚೆಂದ ಆಗುತ್ತೆ ಇದು ಚಿಕನ್ ಗ್ರೇವಿ. ಸಿಂಪಲ್ ಆಗಿ 10 ನಿಮಿಷದಲ್ಲಿ ಮಾಡ್ಕೋಬಹುದು ಇದನ್ನು. ಲಂಚಿಗೆ ಅಲ್ಲ, ಊಟಕ್ಕೆ ಏನಾದ್ರು ಇದು ಮಾಡಿಕೊಳ್ಬೇಕಾದ್ರೆ ತಕ್ಷಣ ಮಾಡ್ಕೋಬೋದು. ಅಷ್ಟೇನು ಕಷ್ಟ ಇಲ್ಲ. ನಾನೊಂದು ಇದನ್ನು 3-4 ಸಲ ಮಾಡ್ತಿರೋದು. ನೋಡಿ, ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇನ್ನು 4 ಸಾಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಖಾರ ನಮಗೆ ಜಾಸ್ತಿ, ಅದಕ್ಕೆ ಸ್ವಲ್ಪ ಒಂದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಇದು ಸ್ವಲ್ಪ ಫ್ರೈ ಆಗಬೇಕು ಸರಿಯಾಗಿ. ನಂತರ ಚಕ್ಕೆ, ಲವಂಗ, ಮೊಗ್ಗು ಇದನ್ನೆಲ್ಲ ನಾನು ಇದಕ್ಕೆ ಹಾಕ್ತಿದ್ದೀನಿ ನಾನು. ಇದರಲ್ಲೇ ನಮಗೆ ಫ್ಲೇವರ್ ಬರೋದು. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡ್ತಾ ಅದು ಮೆತ್ತಗೆ ಆಗ್ತದೆ. ನೋಡಿ, ಟೊಮೆಟೊ, ನೀರುಳ್ಳಿ ಎಷ್ಟು ಬೆಂದಿದೆ ಅಂದರೆ. ತಗೊಂಡಿದ್ದೀನಿ. ಸೊ ಚಿಕನನ್ನು ಇದಕ್ಕೆ ಹಾಕಬೇಕು. ನೋ
ಗ್ಯಾಸನ್ನು ಸ್ವಲ್ಪ ಮೆಲ್ಲ ಇಟ್ಟು ಲೋ ಫ್ಲೇಮಲ್ಲಿ ಇಡಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ 2 ಸ್ಪೂನ್ ಮೆಣಸಿನ ಹುಡಿ ಹಾಕಬೇಕು. ನನಗೆ ಸ್ವಲ್ಪ ಖಾರ ಜಾಸ್ತಿ, ಅದಕ್ಕೋಸ್ಕರ 3 ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಖಾರ ನೋಡಿ ಹಾಕಿ. ನಂತರ ಸ್ವಲ್ಪ ಅರಶಿನ, ನಂತರ ಸ್ವಲ್ಪ ಉಪ್ಪು, ನಂತರ ಧನಿಯಾ ಪುಡಿ. ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಇಳಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ಉಪ್ಪು. ನಂತರ ಇದನ್ನು ಮಿಕ್ಸ್ ಮಾಡಬೇಕು ಚಂದ ಮಾಡಿ. ಇದು ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಬೇಯಿಸೋಕ್ಕಿಡಿ. ಇದನ್ನು ಬೆಂದಿದೆ. ಇದಕ್ಕೆ ನಾವು ರುಬ್ಬಿರೋ ಮಸಾಲೆಯನ್ನು ಹಾಕೋಣ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಂತರ ಇದನ್ನು ಸ್ವಲ್ಪ ಬೇಯಿಸಬೇಕು. ಬೇಯಿಸಿದ ನಂತರ ಆಗಲೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು. ಚಿಕನ್ ಗ್ರೇವಿ ರೆಡಿ ಆಯಿತು. ನನ್ನ ಅಮ್ಮನಿಗೆ ಟೇಸ್ಟ್ ಮಾಡಲು ಕೊಡ್ತೀನಿ ಹೇಗೆ ಇದೆ ಅಂತ ಅವರು ಹೇಳ್ತಾರೆ. ಟೇಸ್ಟ್ ಮಾಡಲು ಕೊಡ್ತಿದ್ದೀನಿ, ಹೇಗೆ ಅಂತ ಅವ್ರು ತಿಂದು ಹೇಳ್ತಾರೆ. ಹೇಳಿ ಹೇಗಿದೆ ಅಂತ. ಸೂಪರ್ ಆಗಿದೆ, ಚೆಂದಾಗಿದ. ರೆಡಿ ಫಾರ್ ಚಿಕನ್ ಗ್ರೇವಿ. ನನ್ನ ವಿಡಿಯೋ ನೋಡಿದವರು ಇವಾಗಲೇ ನೋಡಿ ಇಷ್ಟವಾಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.